ನೀನು ಮತ್ತೊಬ್ಬ ನಿನ್ನನ್ನು ಹೊರಗಡೆ ಬಂದು ನಿನ್ನನ್ನು ತಮ್ಮ ತಗೊಂಡೆ ನಾನು ಸಹಿಸಲಾರೆ. ಉಳಿದವರಿಗೆ ಮಣ್ಣಾಗಿರ್ಬೇಕು ಕರೆಯಲಕ್ಕೊಂದು ಹೆಸರು ಅಂತ ಕರೆದರೆ ಆಗ್ತದ? ಆಗುವುದಿಲ್ಲ. ಅಣ್ಣ ತಮ್ಮ ಅಂತ ಕರೆದರೆ ಸಾಕಾಗ್ತದ? ಮಾಡಬೇಕೊಂದು ನಾಮ ಹೋಗಿದ್ದೀರಿ. ನನಗೂ ಒಂದು ನಾಮ ಬೇಡವೇ? ಹೌದಮ್ಮ, ನಮಗೆ ಹೆಸರು ನೀವು ನನಗೆ ಅಲ್ಲ, ಆಮೇಲೆ ನನಗೆ ನಾನು ಹೆಸರು ನಮ್ಮ ದೇಹಕ್ಕೆ ಒಂದು ಮಾಡಬೇಕಾಗ್ತದೆ. ಕೈ ಹಾಕಿದ್ರೆ ನೆಗೆಯುವುದಿಲ್ಲ. ಕೈ ಇಟ್ಟರೆ ಅದನ್ನು ತೆಗೆಯುವುದಕ್ಕೆ ನನಗೆ ಮನಸ್ಸೇ ಬರುವುದಿಲ್ಲ. ಮೃದು ಮೃದುವಾದಂತಹ ದೇಹ ಮೃದು. ಆದ್ದರಿಂದಲೇ ನಿನ್ನನ್ನು ನಾನು ಇನ್ನು ಮುಂದೆ ಮಧುರ ಎಂಬ ಹಾಗೆ ಕರೆದರೆ ನಾನು ಮಧುರೇ. ನಾನು ಮಧು ಅಲ್ವಾ? ನನಗೆ ಯೋಗ್ಯವಾದ ಹೆಸರಾಗಿ ನಾನು ಹೋದ್ರೆ ಮೆಚ್ಚಬೇಕು. ನೀನು ಕೈ ಹಿಡಿಯುವಾಗ ಸ್ವಲ್ಪ ಬೆಲ್ಲ ಹಿಡಿಬೇಕು, ಬೆತ್ತಗಿಡಬೇಕಂತ. ನಿನ್ನ ಹಾಗೆ ದೇಹ ನನ್ನ ಮುಂದೆ ಮಾಡಿದ್ದಾರೆ. ನೀ ಮುಂದೆ ಮಾಡಿಸಿದ ಅದು ಬಂಡೆ ಹಾಗೆ ನನಗೆ ಗೊತ್ತೇ ಆಗ್ಲಿಲ್ಲ. ಇದು ಗಟ್ಟಿಯ ನಾನು ಬೆತ್ತಗಾದ ನೀನು ಗಟ್ಟಿ ಗಟ್ಟಿ ನೀ ಎದುರಾದ ಬ್ರಹ್ಮ ಗಟ್ಟಿ ಬ್ರಹ್ಮ ಗಟ್ಟಿ ಗಟ್ಟಿ ಅದೆಲ್ಲ ಬೇಕು. ನಿನಗೆ ಒಂದು ಯೋಗ್ಯವಾದಂತಹ ನಾಮ ಸಿಕ್ಕಿದೆ. ನನ್ನನ್ನು ಗಟ್ಟಿ ಗಟ್ಟಿ ಅಂತ ಕರೆದಾಗ ಕಠಿಣ 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 ಕಠಿಣ. ಓ ಹಾಗೆ ಕಠಿಣ ಕಠಿಣ ಕೈ ಛವ. ನಾನು ಇನ್ನು ಮುಂದೆ ಕೈ ಛವನೇ. ನಾನು ಮಧು. ನಾನು ಕೈ ಛವ. ಅಮ್ಮ ಕೈ ಛವ. ಅಕ್ಕ ಮಧುರೇ. ನಾನು ಕೈ ಛವ ಎಂಬ ಹೆಸರನ್ನು ಈ ಹೆಸರಿಂದ ಹೊರಟುತ್ತದೆ. ಸಂಬಂಧದಿಂದ ಏನು ಪ್ರಯೋಜನವಿಲ್ಲ. ಹೆಸರಿಂದ ಹೊರಟುತ್ತದೆ ಆಗುವುದಿಲ್ಲ. ನನಗೆ ಸಹಿಸಲಿಕ್ಕೆ ಆಗ್ತಿಲ್ಲ.
ಸಣ್ಣ ಕಣ್ಣಿಗೆ ಅಷ್ಟು ದೊಡ್ಡ ಪ್ರಾಣಿ ಬೀಳುವುದು ಹೇಗೆ? ನನ್ನ ದೃಷ್ಟಿಗೆ ಕಾಣಿಸುತ್ತೆ. ಹಾಗೆ ಲೋಕಕ್ಕೆ ಹಾಕಿದ್ದೇವೆ ನೋಡನ್ನ ಬಹಳ ದೃಷ್ಟಿಗೆ ನನಗೆ ಬೆಳ್ಳ ಬಗೆಯನ್ನು ತೋರಿಸಿ ಆಶೆ ಮತ್ತೆ ಅದರ ಮುಂದೆ ನಖಾದ್ರೆ ನೀನು ಬೆರಳ ಮುಂದೆ ದೂರಕ್ಕೆ ನೋಡುವಂತೆ ಆ ಪ್ರಾಣಿಯನ್ನು ಹೊತ್ತುವಾದರೂ ಎಲುಬು ಉಂಟ ಮತ್ತೆ ಯಾರ ಕೈ ನೀವು ಎಲುಬು ಕಾಣಿಸಿಲ್ವಾ? ನಿನ್ನ ಕೈಯ ನಾನೇನು ಎಂತದ್ದು ಅಂತ ನೋಡ್ಬಿಟ್ಟು ಇರುವೆ ಕಟ್ಟಿದ ಹಾಗಾಯ್ತು. ನೀನು ಕೈ ಕೈ ಅಂತ ಹೇಳಿದ ಕಾರಣ ತಿಳ್ಕೊಂಡೆ. ಅದೆಲ್ಲ ತಿಂಡಿ ಮಾಡ್ತೀನಿ ಪ್ರಾಣಿಯ